ಅದನ್ನ ಅಭಿನಂದನಾ ಸಮಿತಿ ದಕ್ಕಲ್ ಮಾತೆಲ್ಲ ಸೇರೊಂದು ಅದನ್ನ 5ನೇ ವರ್ಷದ ಕುಟುಂಬರ್ಬನ ಆಚರಣೆ ಮಲ್ಪಡ ಕುಟುಂಬದ ಕಾರ್ಯಕ್ರಮವನ್ನು ನಾವು ಮಾತೆಲ್ಲ ಸೇರೊಂದು ಮಲ್ಪಡೊಂದು ನಿರ್ಣಯ ಮಲ್ದ ಅಂಚೆನದವರ ಇನಿ ಪೂರ್ವ ಸಿದ್ಧತವಾದ ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ದ ಮತ್ತಿಂಚಿನ ಮಾತ ವಿನೇರಣ ಆತ್ಮೀಯರಣ ಮಾತೆರನ್ನ ಪ್ರೀತಿ ಪೂರ್ವಕವಾದ ಆದರ ಪೂರ್ವಕವಾದ ನಮ್ಮ ಅಭಿನಂದನಾ ಸಮಿತಿದ ಪರವಾದ ಸ್ಮೋಕೇಡ್ ಎದುಕೊಡೊಂದಿಲ್ಲ ಜೋರೇನ ಚಪ್ಪಲ್ ದೊಡ್ಡ ಮಾತು ಅಂಚನೆ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಒರಿ ರಾಜಕೀಯ ಮುಖಂಡೆ ಅಂಚನೆ ಸಾಮಾಜಿಕ ಕಳಕಳಿ ಇತ್ತನಂಚಿನ ಒಂಜಿ ವ್ಯಕ್ತಿ ನಮ್ಮ ಪ್ರೀತಿದ ಹಸನ್ಮುಖಿ ರವೀಂದ್ರ ಶೆಟ್ರು ಉಳಿದೊಟ್ಟು ನಮ್ಮೊಟ್ಟು ಗುಲ್ಲೇರ ಅರೆನ್ನು ಮಲ್ಲ ಗದ್ದಿ ಹಿಡ್ಕುಲ್ಲದ ಅಂಚನೆ ನನ್ನ ಮಲ್ಲ ಗದ್ದಿಗೇಡು ನಮ್ಮ ಪ್ರೀತಿದ ಅಯ್ಯಪ್ಪ ದೇವಸ್ಥಾನದ ಮುಕ್ತೇಶ್ವರ ಆಡಳಿತ ಮುಕ್ತೇಶ್ವರ ನಮ್ಮ ಶ್ರೀಯುತ ಚಂದ್ರ ಸಡ್ಯಂತೆಯರು ನಮ್ಮ ವೇದಿಕೆಯ ಅಲಂಕರಿಸೋರು ಈ ಒಂದು ವೇದಿಕೆಯ ಸಭಾಧ್ಯಕ್ಷತೆಯನ್ನು ವಹಿಸಲು ಶ್ರೀ ಉಳ್ಳಾಲ ಚೀರುಂಬ ಭಗವತಿ ದೇವಸ್ಥಾನದ ಅಧ್ಯಕ್ಷರಾದ ಮುಖ್ಯ ಅತಿಥಿಯನ್ನು ಪಾಲ್ಗೊಳ್ಳುತ್ತಾರೆ. ಮೂರು ಮುತ್ತುಲು ಬಂಡ ಬಾರಿ ಮಲ್ಲ ಪೊದರುಡು ತುಂಬದ ಕಾಲುಡು ಮೂಜಿ ಮುತ್ತುಲು ಅಲಂಕರಿಸಲು ಕೇಂದ್ರ ಬಿಂದು ಅಂಚನೆ ನಮ್ಮ ಈ ಒಂಜಿ ಅಭಿನಂದನಾ ಸಮಿತಿದ ಸಂಚಾಲಕರನ್ನ ಎನ್ನ ಅಧ್ಯಾಪಕರು ರವೀಂದ್ರ ಅರೇಕಳ ಅರೆಲ್ಲ ಆತ್ಮೀಯತೆಯಿಂದ ಆದ್ರೂ ಬರಬಹುದು ಅಲಂಕರಿಸ ಒಂದು ನನ್ನ ದುಂಬುಗು ಒಂಜಿ ಕೊರ್ಲುದ ದೇವೇಂದ್ರ ಸ್ಮೃತಿ ಉಪ್ಪಾಡಿದ್ದು ದಯಪಂಡಾಗ ಐ ತೊಟ್ಟು ಕಾರ್ಯಕ್ರಮ ಶುರು ಮಾಡ್ತಾರೆ ನೇಪದ ಕೊರ್ಲುಗೆ ಸೊ ಅಂಚನದವರ ನಮ್ಮ ದಕ್ಷಿಣ ಕನ್ನಡ ಅತ್ತಂಡ ದೇಶದಾದ್ಯಂತ ಅತ್ತಂಡ ಅಂತಾರಾಷ್ಟ್ರೀಯ ಮಟ್ಟದ ಮಲ್ಲ ಪುಗಾಟೆ ಮಾಡಿನಾರು ಸಕಲ ಕಲಾವಲ್ಲದೆ ಶ್ರೀಯುತ ಪುಷ್ಕಲ್ ಕುಮಾರ್ ಇಲ್ಲಿದೆ ಆಗ ಮೊದಲು ನೆಚ್ಚಿನ ಕಟ್ಟೋಡು ಶುರು ಮಾಡ್ತೋದಿಲ್ಲ. ನಮಃ ಶ್ರೀ ಸರಸ್ವತೈ ನಮಃ ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ದೇವಕೀ ಪರಮಾನಂದಂ ವಂದೇ ಕೃಷ್ಣಂ ಜಗದ್ಗುರುಂ. ಸಂಪೂರ್ಣವಾದ ಮಾಸ್ಟರ್ ನಂಗೆ ಪ್ರಸ್ತಾವನೆ ಬರಲಿ ರವೀಂದ್ರ ಐ ತೊಟ್ಟು ಬತ್ತಿಂಚಿನ ಮಾದಕ ಗಣ್ಯರೆಲ್ಲ ಆತ್ಮೀಯತೆಯ ಆಧಾರವರೆಗೂ ಸ್ವಾಗತ ಬರಲಿ. ಕುಟುಂಬದ ನಮ್ಮ ಮಾಗಡೆ ದೇವರಾಯನ ಸೋಮನಾಥೇಶ್ವರನೇ ಮನಸಾರ ಸ್ಮರಣೆ ಬಂದು ಎಡ್ಡೆ ಕೆಲಸ ಹೋಗುತ್ತೆ ಬಿದಾಡ್ದ ಈ ಕೆಲಸ ಬಾರಿ ಪೊರ್ನುಡು ಆ ರೀತಿಯ ವಿಘ್ನ ಇಜ್ಜಂದೆ ಎಡ್ಡೆ ರೀತಿಯಲ್ಲಿ ನಡ್ಪಡ್ಕೊಂಡು ಪ್ರಾರ್ಥನೆ ಮಲ್ತೊಂದು ನೆಕ್ಕೆ ಸಂಪೂರ್ಣವಾಯಿನಂಚೆ ಅನುಗ್ರಹ ದೇವರ ಖಂಡಿತ ಉಂಡು ಮಲ್ಪೊಂದು ಭರವಸೆ ಎಲ್ಲ ನಂಗೆ ತಯಾರು ಬಂಡ ಇಂದು ಒಂದು ಸಂತೋಷ ಕೂಟ ಧರ್ಮ ಕಾರ್ಯ ಒಂದು ತಾನು ಸಂತೋಷ ಪಡುವುದು ಇತರರಿಗೆ ಸಂತೋಷ ಕೊಡುವುದು ಇಂದು ನೆತ್ತ ಮುಖ್ಯವಾಯಿನ ಒಂಜಿ ಉದ್ದೇಶ ಆದುಪ್ಪನಾಗ ನೆಟ್ಟೆ ದಾಲ ಗೊಂದಲ ಮಲ್ಪೊಂದು ವಿಚಾರದಾಲ ಇಜ್ಜಿ ಬೇಜಾರು ಮಲ್ಪೊಂದು ವಿಷಯ ಇಜ್ಜಿ ಮಾತೆಲ್ಲ ಖುಷಿ ಪಡೆದು ಮಲ್ಪೊಂದಿನ ಕಾರ್ಯ ಒಂಜಿ ಪಾತ್ರ ಜಂತು ನಾವು ನರಜನ್ಮ ದುರ್ಲಭಂ ಪಂಡ ಇದು ವೇದದ ಕಾಲದ ಪಾತೆರ ಐನೇ ದಾಸಶ್ರೇಷ್ಠ ಇಂಚ ಬಂಡಿರುವನ ಮಾನವ ಜನ್ಮ ದೊಡ್ಡದು ಅಂತ ಬಂಡಿ ಅಂಚಾದೆ ಈ ಮಾನವ ಜನ್ಮಗೂ ದಾದಾಲ ಒಂಜಿ ನಾವು ಬತ್ತಲಿರ್ಬೇಕ ಐನ ಸಾರ್ಥಕ್ಯತೆಯನ್ನು ಪಡೆಯೋಣ ನಮ್ಮ ಎಡ್ಡೆ ಕೆಲಸ ನಮ್ಮ ಉಪ್ಪೋಡಾಪುನು ತಡಾಲ ಎಡ್ಡೆ ಕೆಲಸ ಮಲ್ತೊಂದು ಉಪ್ಪೋಡಾಪುನು ಅಂದ್ಬಿಟ್ಟು ಒಂಜಿ ಹಿರಿಯ ಕೆಲಸ ಪಾತೆರ ಅಂಚಾದೆ ಇನಿ ನಂಗೆ ಮಾತೆಲ್ಲ ಗೊತ್ತುಂಟು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರ್ನ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಇಂಜಿನ ಒಂದು ಆರ್ನ ಒಂಜಿ ಐನ ಒಂಜಿ ನೆನಪಿಗೋಸ್ಕರ ಆರನ ಅಭಿನಂದನೆ ಮಾಡ್ತದೆ ಒಂಜಿ ಕಾರ್ಯಕ್ರಮ ಮಾಡ್ತಂದಿಲ್ಲ ಎಡ್ಡೆ ಕೆಲಸ ಮಾಡ್ತಂದಲ್ಲ ಆರ್ನ ಇಂಚಿನ ಆದರ್ಶ ಉಂಡ ಆ ಆದರ್ಶ ಸಮಾಜಕ್ಕೆ ತೆಗೆದುಕೊಂಡಂಚಿನ ಕಾರ್ಯ ನೆಟ್ಟು ನಡಪುಂಡು ಅಂಚಾದೆ ಇನ್ನೊಂಜಿ ದೇವತಾ ಕಾರ್ಯ ಅಂದ ಬಂಡಲ್ಲ ಖಂಡಿತ ತಪ್ಪವನು ಮುಖ್ಯವಾದ 2 ವಿಷಯ ಉಂಟು ಸ್ವಲ್ಪ ಒಂಜಿ ಆತ್ಮೀಯರು ಇಂದು ఒక రడ్నే గుంపు ఏంటంటే అభిమానిలు ఉంది 3 ಸೇರಿನಕ್ಲೆ ಇತ್ತೈನಕ್ಲೆ ಲೆತ್ತನಕ್ಲೆ ಅಭಿಮಾನಿಗಳು ಅತ್ತಾಗಿ ಅಕ್ಲೆ ಆತ್ಮೀಯರು ದಾಯ ಆತ್ಮೀಯರು ನೆನಪಡೋದಿಲ್ಲ ಅಭಿಮಾನಿಗಳ ಆತ್ಮೀಯರ ವ್ಯತ್ಯಾಸ ಉಂಟು ಇನ್ನು ರವೀಂದ್ರ ಶೆಟ್ಟಿನ ಅಭಿಮಾನಿಗಳು ಲೆಕ್ಕರೆ ಬೋಂಡ ಈ ಜಾಗ ಯಾರ ಅವು ಬೇತನೇ ಜಾಗ ಹೊಡ್ತೀನಿ ಆಂಡ 3 ಎಂಕ್ಲೆ ಎತ್ತನಕ್ಲೆ 10-25 ಜನ ಎತ್ತದೆ ಅವು ಏರು ಬಂಡ ಭಾರಿ ಆತ್ಮೀಯರು ಏನು ಆತ್ಮೀಯರು ಬಂಡ 6 ಮತ್ತು 9 ಎಡ್ಡೆ ಕೆಲಸಕ್ಕೆ
ಮನಪೂರ್ವಕವಾದ ಇಂಜಿನ ಮಲ್ಪನ ಆರೆಗೆ ಇಂಜಿನ ಒಂಜಿ ಎಂಕ್ಲಿನ ಟಾಪ್ನ ಇಂಜಿನ ಸಹಾಯ ಸಹಕಾರವನ್ನು ಮಲ್ತೊಂದು ಆರ್ನ ಬೆಳವಣಿಗೆದ ಬಗ್ಗೆ ಸಂತೋಷ ಪಡ್ಕೊಂಡು ಸಹೃದಯದಿಂದ ನಾವು ಮಾತಾಡಿ ಬಂತು ಅಂಚನೆ ಇದ ಹಿಡಿದುಳ್ಳೇರು ಭಾರಿ ಸಂಖ್ಯೆಯಲ್ಲಿ ಅಕ್ಲೆ ಅಭಿಮಾನಿಲು ಅಕ್ಲೆ ಎಲ್ಲ ಇವತ್ತು ಸೇರುವೆರು ಎಲ್ಲ 22ನೇ ತಾರೀಕು ಇವತ್ತು ಸೇರುವೆರು ಇನಿ ನಮ್ಮ ಮುಲ್ಪ ಬರ್ತದೆ ನೆತ್ತ ಬಗ್ಗೆ ಈ ಒಂಜಿ 22ನೇ ತಾರೀಕಿಗೆ ಬಂಟರ ಸಂಘಡು ನಡಪುನಂಚಿನ ಆ ಒಂಜಿ ಕಾರ್ಯಕ್ರಮದ ಬಗ್ಗೆ ಅವು ಬಾರಿ ಒಂಜಿ ಪೊರ್ಲುಡು ನಡಪಡ ಒಂಜಿ ಭಾಳ ಮುಖ್ಯವಾದ ಒಂದು ವಿಚಾರ ಅವು ಐತ ಬಗ್ಗೆ ನಮ್ಮ ಸಮಾಲೋಚನೆ ಸಭೆಲ ಇದ್ದ ಐಕೋಸ್ಕರ ನಿಕ್ಲು ಮಾತ ಮುಂದೆ ಬರ್ತದೆ ಸೇರಿದಲ್ಲಿ ಈ ಒಂಜಿ ಸಭೆತ ಅಧ್ಯಕ್ಷತೆನೆ ನಮ್ಮ ಹಿರಿಯರಾರು ಬಂಟರ ಒಂಜಿ ನೇತಾರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ನಿಕ್ಲೆ ಮಾತೆರೆಗಳ ಆರಿನ ಒಂಜಿ ಈ ಸಭೆತ ಅಧ್ಯಕ್ಷತೆ ವಹಿಸೋದು ಆರೈನು ಪೊರ್ಲುಡು ಸಿದ್ಧಾರ್ಥ ಕೊರಡು ಬಂದು ಆರಡೆ ಆನೆ ವಿನಂತಿ ಬಂದು ಆರೈನು ಪ್ರೀತಿಪೂರ್ವವಾಗಿ ಸ್ವಾಗತ ಮಾಡ್ಕೊಂಡು ಐತೊಟ್ಟಿಗೆ ನಮ್ಮ ಬೊಕ್ಕೋರಿ ಹಿರಿಯರು ಚಂದ್ರಾಸಣ್ಣಿ ಆರಿಗೆ ಮಾತಾ ದೇವತಾ ಒಂಜಿ ಭಗವತಿ ಕ್ಷೇತ್ರದ ಆರು ಮುಖ್ಯವಾದ ಭಗವತಿ ಕ್ಷೇತ್ರದ ಒಂಜಿ ಆಡಳಿತ ಮುಕ್ತೇಶ್ವರ ಮಾತ್ರ ಧಾರ್ಮಿಕ ಕಾರ್ಯಕ್ರಮದಲ್ಲೇ ಅವ್ರು ಭಾಗವಹಿಸಿದವರು ಮಾತ್ರ ತಂದೆ ಎಡ್ಡ ಕೆಲಸವನ್ನು ಸಂಪೂರ್ಣವಾಗಿ ಸಹಕಾರ ಕೊಡ್ಕೊಂಡು ಒಂಜಿ ನೇತಾರೆ ಆರ್ಲ ನಮ್ಮ ಸಭೆಟುಳ್ಳೇರು ಆರೆಲ್ಲ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ಕೊಂಡು ಆಯ್ತು ಒಟ್ಟಿಗೆ ನಮ್ಮ ಈ ಒಂಜಿ ಕಾರ್ಯಕ್ರಮದ ಕೇಂದ್ರ ಬಿಂದು ಇನಿ ವಾ ಕೆಲಸಗಳು ನಮ್ಮ ಬಿದ್ದಾರ್ದನ ಆರೇ ನಮ್ಮ ಎದುರುಳ್ಳೇರಿ ಆರೇ ನಮ್ಮ ವೇದಿಕೆಗೆ ಈತೆ ಬರ್ತದೆ ಕುಲೊಂದೇರಿ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆರೆಲ್ಲ ನಾನು ಸಭೆತ ಪರವಾದ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ ಇನಿ ಮೂರು ನಿಕ್ಲು ಮಾತ್ರ ಸೇರಿದ್ದಾರೆ ಇನ್ನು ವಿಶೇಷವಾದ ಸಭೆ ದಯದಂಡ ನಿಕ್ಲು ಮಾತ್ರ ಸಾಧಕರು ಮೂರು ಇತ್ತರಾಗ್ಲು ಮಾತ ಏರುದಂಡ ಎಲ್ಲಿ ಜನ ಗುಲತ್ತು ಮಾತ್ರ ಸಾಧಕರು ಹಿರಿಯರು ಆರೆ ಸೀತಾರಾಮಣ್ಣೆ ನಂಗೆ ಮಾತೆರೆಗ್ಲ ಹಿರಿಯರು ಏಪನ್ಲ ಹಿರಿಯಕ್ಕಲ್ನ ಒಂಜಿ ಮಾರ್ಗದರ್ಶನ ಬೋರ್ಡಿಗೆ ಸಭೆ ಹೇಗಿದ್ದರೆ ಚೆನ್ನ ಅಂದು ಆ ಹಿರಿಯಕ್ಲಿತ್ತನ ಭಾರಿ ಒಂಜಿ ಪೊರ್ಲಾಪುನ ಸಭೆ ಅಂದು ಅಕ್ಲ ಆಶೀರ್ವಾದ ಬೋರ್ಡು ಅಂಚ ಆರು ಬತ್ತು ಮೂಲು ಕೈ ಸೇರಿದರೆ ಆರೆಲ್ಲ ನಾನು ಸಭೆತ ಪರವಾದ ಆತ್ಮೀಯ ಸ್ವಾಗತ ಮಾಡ್ತಂದಿಲ್ಲ ಮಾತೆಲ್ಲ ಸಾಧಕರು ನಿಕ್ಲು ಬರ್ತದೆ ಮೂಲು ಸೇರಿದುಲ್ಲಾರೆ ಸಾಧಕರು ನಕ್ಲು ಸೇರ್ದು ಸಾಧಕಾಗ ಗೌರವ ಮಲ್ಪುನ ಕಾರ್ಯಕ್ರಮ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಐತ ಒಟ್ಟಿಗೆ ಇನ್ನು ಭಾರಿ ಕಮ್ಮಿ ಏರು ಒಂಜಿ ಗುರು ಉಳ್ಳೇರು ಗುರುಕುಲು ಒಂದು ಶಿಷ್ಯಾಗಿ ಅಭಿನಂದನೆ ಮಲ್ಪುಣ ಕೆಲಸ ಮಲ್ಪುಣ ಭಾರಿ ಕಮ್ಮಿ ಅಂಚಿನ ಭಾರಿ ಇಜ್ಜಿ ಒಂಜಿ ಶಿಷ್ಯಾಗಿ ಅಭಿನಂದನೆ ಮಲ್ಪುಣಕ್ಕೆ ಗುರುಕುಲ ಇರುವ ಕೆಲಸ ಮಲ್ಪುಂಡು ಅವಳು ಒಂಜಿ ವಿಶೇಷವಾದ ಒಂಜಿ ಕಾರ್ಯಭಾಗ ಅಂಚೆ ಅದೇ ಮಾತ ಅಭಿನಂದನೆ ಮಾತ ಒಂಜಿ ಎಡ್ಡೆ ಕೆಲಸಲು ಆ ಒಂದುಂಟು ಮೂಲು ನೆತ್ತ ಒಂಜಿ ರೂಪರೇಖೆ ಕೊರ್ಪೇನೆ ನಿಕ್ಲು ಮಾತ ಮೂಲು ಸೇರ್ದಿಕ್ಲು ಮಾತ ಅಭಿನಂದನಾ ಸಮಿತಿ ಉಪ್ಪುನಾಕ್ಲು ನಿಕ್ಲನ ಪುದರೆಲ್ಲ ಇನ್ವಿಟೇಷನ್ ಉಪ್ಪುಂಡು ನಿಕ್ಲ ಪುದರ್ಲು ಮಾತ ಐಟೆ ಒಂಜಿ ಪ್ರಧಾನ ಸಂಚಾಲಕ ಎಂದು ಉಪ್ಪೇರು ಬೊಕ್ಕ ಒಂಜಾತ ಹಿರಿಯಕ್ಕಲೆ ಐಟೆ ಸಲಹೆಗಾರ ಎಂದು ಉಪ್ಪೇರು ಬೊಕ್ಕ ಮಾತ ಸಂಚಾಲಕ ಇರ್ಬೇಕು ಅಂಚಾದ ಒಂಜಿ 37 ಜನ ಒಂಜಿ ಜನಕ್ಲೇನು ಉಳ್ಳೆ ರೈಟ್ ಅಕ್ಲಿನ ಮಾತ ಅಕ್ಲೆ ಅಭಿನಂದನಾ ಸಮಿತಿ ಎಂದು ಅವು ಇನಿ ಹೆಂಗೆ ತುಂಬ ಅಂದಾಜು ಮಲ್ತದ ಅಂಚಾದೆ ಆ ಸಮಿತಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಭಿನಂದನಾ ಸಮಿತಿ ಎರಡಕಟ್ಟು ಉಳ್ಳಾಳ ತಾರಕ ಮಂಗಳೂರು ಅಂದು ಅವು ಉಪ್ಪುಣು ಅವು ಎಲ್ಲ ಒಂದು ಕಾರ್ಯಕ್ರಮ ನಡಪಾಯರ ಬೋಡದು ಉಪ್ಪುನಂಚಿನ ಒಂಜಿ ಸಮಿತಿ ಅದು ಉಪ್ಪುಣು ಅಂಚಾದೆ ಐತ ಬಗ್ಗೆ ವಿಶೇಷವಾದ ಯಾನು ಪರಣೊಂದಿತ್ತಿ ಪಕ್ಕಣಿ ಐತ ಬಗ್ಗೆ ನಮ್ಮ ಸಮಾಲೋಚನೆ ಮಲ್ತೊಂಡು 22ನೇ ತಾರೀಕಿಗೆ ಎಂಚಿನ ಕಾರ್ಯಕ್ರಮ ನಡಪುಣೊಂದು ಮಂಡ ಒಂಜಿ ಬೊಲ್ಪು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡ್ ಉಚಿತ ಕೇಸ್ ಹೆಗ್ಡೆ ಆಸ್ಪತ್ರೆದಕ್ಕಿನ ಉಚಿತ ಆರೋಗ್ಯ ಶಿಬಿರ ನಡಪುಂಡು ಅವು 1 ಗಂಟೆ ಹಿಡಿದು 1 ಗಂಟೆ ಮಟ್ಟ ನಡಪಿರಂಡು ಕೇಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇಳಕಟ್ಟೆ ಕಿವಿ ಮೂಗು ಗಂಟಲು ವಿಭಾಗ ಚರ್ಮ ರೋಗ ವಿಭಾಗ ಎಲುಬು ಮೂಳೆ ವಿಭಾಗದ ನುರಿತ ವೈದ್ಯರು ಹಿಡಿದು ಆ ಕಾರ್ಯಕ್ರಮ ನಡಪುಂಡು ಐತ ಒಟ್ಟಿಗೆ ವೈದ್ಯರು ಸೂಚಿಸಿದ ಅಂಜನೆಗಳಿಗೆ ಉಚಿತವಾದ ECG ಮಲ್ಪುಣ ಕೆಲಸ ಕಾರ್ಯ ಅವು ನಡಪುಂಡು ಅದೇ ತಂದೆ ಮಧುಮೇಹ
ಶುಗರ್ದ ಪರೀಕ್ಷೆ ಅಕ್ಲೆಗೆ ಬೋಡಿನ ಚಿಕಿತ್ಸೆ ಕೊರ್ಪುಣಂಚಿನ ಅವು ಆ ಕೆಲಸವನ್ನು ನಡಪುಡು ಬೊಕ್ಕ ಸಾಮಾನ್ಯವಾದ ಔಷಧಿಯನ್ನು ಉಚಿತವಾದ ಕೊರ್ಪುಣಂಚಿನ ಕೆಲಸ ಆಪುಡು ಬಿ ಪಿ ಚೆಕ್ ಅಂಚಿನ ಮಾತ ಆರೋಗ್ಯ ಸಂಬಂಧಪಟ್ಟ ಅಂಚಿನ ಏನು ದಾದಾದ ಅವಡ ಅವು ಮಾತ ಆಪುಡು ಐಕೆ ಬೋಡಿನ ಆ ವಿದ್ಯಾಸಂಸ್ಥೆದ ಪೋಷಕರನ್ನಕ್ಕೆಲ್ಲ ಬರ್ಪೇರೆ ಐಕೆ ಅಲ್ಪ ಸಾರ್ವಜನಿಕರೆಲ್ಲ ಐಕೆ ಬರೆಯರಲ್ಲಿ ಬೊಕ್ಕ ನಮ್ಮ ಹಿರಿಯಕ್ಲ ಒಂಜಿ ನಾಲ್ಕು ಜನ ಆಡಿ ಬರ್ತದೆ ಐನೊಂಜಿ ದೀಪ ಬರ್ತದೆ ಐನೊಂಜಿ ಚಾಲನೆ ಒಂಜಿ ಕಾರ್ಯಭಾಗಲ ಅವು ಉಂಡು ಅಂಚನೆ ಅವು ನಡಪುನ ಐದು ಒಕ್ಕ ಒಂಜಿ ಐವ ಒಂಜಿ ಗಿಡಕ್ಲೇನು ನೆಡಪುನಂಚಿನ ಒಂಜಿ ಕಾರ್ಯ ನಡಪುಂಡು ಐವ ಗಿಡಕ್ಲೇನು ನೆಡಪುನಂಚಿನ ಒಂಜಿ ಕಾರ್ಯಭಾಗ ಅವಳು ಒಂಜಿ ಸೇವಾ ಕಾರ್ಯ ಆದವಳು ಒಪ್ಪುಡು ಆ ಐದು ಬೊಕ್ಕ ಅವಳೆ ನಡಪುಣವು 5 ಬೊಕ್ಕ 4 ಗಂಟೆಗೆ ನಮ್ಮ ಬಂಟರ ಭವನ ಅಸೈಗೋಳಿಡು ಕಾರ್ಯಕ್ರಮ ನಡಪೇರುಂಡು 4 ಗಂಟೆದ್ದು 5 ಗಂಟೆ ಮುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಂಡು 4 ಗಂಟೆದ್ದು 5 ಗಂಟೆ ಮುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಅವು ಬೇತೆ ಬೇತೆ ನೃತ್ಯನ ಹಾಡ ಅವು ಇಂಚಿನ ಮತ ಕಾರ್ಯಕ್ರಮಗಳು ಅವು ನಡಪೇರುಂಡು ಆಮೇಲೆ ಅವಕ್ಕೆ 5 ಗಂಟೆದ್ದು 8 ಗಂಟೆ ಮುಟ್ಟ ಸಭಾ ಕಾರ್ಯಕ್ರಮ ನಡಪುಂಡು 3 ಗಂಟೆ ಮುಟ್ಟ ಆವವು ಐತೆ ಆ ಸಭಾ ಕಾರ್ಯಕ್ರಮಗಳು ಸಭಾಧ್ಯಕ್ಷತೆ ಐಕಳ ಹರೀಶ್ ಶೆಟ್ಟಿ ವಹಿಸಿರಲಿ ಅಧ್ಯಕ್ಷರು ಜಾಗತಿಕ ಬಂಟರ ಸಂಘದ ಒಕ್ಕೂಟದಾರು ಬೊಕ್ಕ ದೀಪ ಪ್ರಜ್ವಲನೆ ಮಂದಿರಲ್ಲಿ ಜಯಪ್ರಕಾಶ್ ಹೆಗ್ಡೆ ರಾಜ್ಯಾಧ್ಯಕ್ಷರು ಹಿಂದುಳಿದ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಆಯೋಗ ಅಂಜನೆ ರವಿರತ್ನ ಅನ್ನೋ ಒಂಜಿ ಕೃತಿಲ ತಯಾರಾವೊಂದುಂಡು ಆ ರವಿರತ್ನ ಅನ್ನೋ ಕೃತಿನ ನಮ್ಮ ಗೌರವಾನ್ವಿತ ಕುಲಪತಿಲ ಐನ ಮಂಗಳೂರು ವಿಶ್ವವಿದ್ಯಾಲಯ ಗೌರವಾನ್ವಿತ ಕುಲಪತಿಲ ಎಡಪಡಿತಾಯರು ಐನ ಬಿಡುಗಡೆ ಮಲ್ಪೇರು ಬೊಕ್ಕ ಶುಭ ಸಂಸ್ಥಾನೆ ಅನ್ನೊಂದು ಉಂಡು ಐನ ರೆವರೆಂಡ್ ಡಾಕ್ಟರ್ ಜಾನ್ ಬ್ಯಾಪ್ಟಿಸ್ಟ್ ಸಲ್ದಾನ ಧರ್ಮಗುರುಗಳು ವಿಜಯಿದಾರ್ ಆರು 3 ಸಭೆ ಸ್ಟ್ಯಾಂಡ್ ಇತ್ತಿನಾರು ಆ ಧರ್ಮಗುರುಗಳು ಬರ್ತಾರೆ ಐನು ಆ ಕೆಲಸ ಮಾಡ್ಬೇರು ಅಂಜನೆ ಸಾಧಕರಿಗೆ ಸನ್ಮಾನ ಅವು ಸದಾನಂದ ಶೆಟ್ಟಿ ಅಧ್ಯಕ್ಷರು ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಆ ಕೆಲಸ ಮಲ್ಪೇರು ಪ್ರತಿಭಾ ಪುರಸ್ಕಾರ KT ಸುವರ್ಣ ನಿರ್ದೇಶಕರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಆರೆಗ ಒಂಜಿ 6 ಅತಿಥಿಯಾದ ಆ ಕೆಲಸ ಕಾರ್ಯ ಮಲ್ಪೇರು ఒక ಮುಖ್ಯ ಅತಿಥಿಯಾದ ಪ್ರತಾಪ್ ಸಿಂಹ ನಾಯಕ್ ವಿಧಾನ ಪರಿಷತ್ ಸದಸ್ಯರು ಮೋನಪ್ ಭಂಡಾರಿ ಮಾಜಿ ವಿಧಾನಸಭಾ ಸದಸ್ಯರು ಸುದರ್ಶನ್ ಎಂ ಮೂಡಬಿದ್ರೆ ಜಿಲ್ಲಾಧ್ಯಕ್ಷರು BJP ಕೆ ಜಯರಾಮ್ ಶೆಟ್ಟಿ ಮಾಜಿ ಶಾಸಕರು ಉಳ್ಳಾಲ ವಿಧಾನಸಭಾ ಕ್ಷೇತ್ರ TS ಅಬ್ದುಲ್ಲಾ ಮಾಜಿ ನಿರ್ದೇಶಕರು ಆಹಾರ ಜಾಗೃತಿ ಸಮಿತಿ ಕರ್ನಾಟಕ ಸರ್ಕಾರ ಅಂಜನೆ ಸುರೇಶ್ ಚೌಟ ಕಕ್ಕೆಮಜ್ಜಲು ಅಧ್ಯಕ್ಷರು ಉಳ್ಳಾಲ ಬಂಟರ ಸಂಘ ಸೂಡಿ ಸುರೇಶ್ ಕಾರ್ಯದರ್ಶಿಗಳು ರಾಜ್ಯ ಖಾಸಗಿ ಶಾಲಾ ಆಡಳಿತ ಮಂಡಳಿ ಅಂಜನೆ ಲೋಕನಾಥ್ ಶೆಟ್ಟಿ ಮಾಜಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಶ್ರೀ ತುಕಾರಾಮ್ ನಾಗಪ್ಪ ವಾಸ್ಟರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ನಿಗಮ ಒಕ್ಕೂಟದ ಅಧ್ಯಕ್ಷರು 5 ಜನ ಅತಿಥಿಲಾದ ವೇದಿಕೆಯಲ್ಲಿ ಒಪ್ಪುವರು ಆ ಸಭಾ ಕಾರ್ಯಕ್ರಮ ಅಡಿಗೆ ಅವು ಅಂಚಿನ ವಿಷಯಗಳು ಐತೊಟ್ಟಿಗೆ ಆ ಸಭಾ ಕಾರ್ಯಕ್ರಮಗಳು ಸಾಧಕರಿಗೆ ಸನ್ಮಾನ ಅಂದರೆ ಉಂಡು 5 ಜನ ಸಾಧಕರನ್ನಾಗಲಿ ಹರೇಕಳ ಹಾಜಬ್ಬ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಗೆ ಅರುವ ಕೊರಗಪ್ಪ ಶೆಟ್ಟಿ ಹಿರಿಯ ಯಕ್ಷಗಾನ ಕಲಾವಿದರು ಬಾಲಕೃಷ್ಣ ರೈ ಬೈತಾರೆ ಪ್ರಗತಿಪರ ಕೃಷಿಕರು ರೊನಾಲ್ಡ್ ಫಿರೇರ ನಿವೃತ್ತ ಸೇನಾಧಿಕಾರಿ ಭಾರತೀಯ ವಾಯುಸೇನೆ ఒక ಉಗ್ಗಪ್ಪ ಪೂಜಾರಿ ಜನಪ್ರಿಯ ನಾಟಿ ವೈದ್ಯರು ನಿಕ್ಲೆ 5 ಜನ ಸಾಧಕರು ಉಂಟು ಅಕ್ಲಿಗೆ ಸನ್ಮಾನ ಕಾರ್ಯಕ್ರಮ ವಿವಿಧ ರಂಗ ಸಾಧಕರು ఒక ಪ್ರತಿಭಾ ಪುರಸ್ಕಾರ ನನ್ನ ಈ 2021-22 ಶೈಕ್ಷಣಿಕ ವರ್ಷದಲ್ಲಿ SSLC ಎಡ್ ಡಿಸ್ಟಿಂಕ್ಷನ್ ಪಡೆಯಿನ ಎಡ್ ಟಾಪರ್ ನಕ್ಲೆಗೆ ಜೋಕ್ಲೆಗೆ ಪ್ರತಿಭಾ ಪುರಸ್ಕಾರ ಅವು ಸಾಧಾರಣ ದೇರ್ಲಘಟ್ಟ ಸುತ್ತಮುತ್ತಲಿನ ಶಾಲೆದ ಕೆಲವು ಜೋಕ್ಲೆಯನ್ನು ಆಯ್ಕೆ ಜೋಕ್ಲೆಯನ್ನು 2 ಟಾಪರಲ್ಲಿ ಅಕ್ಲೇನು ಒರಿಯರಿಯನ್ನು ಅಕ್ಲೇನು ಗೌರವ ಅನ್ಪಣಂಜಿನ ಪ್ರತಿಭಾ ಪುರಸ್ಕಾರ ಸ್ವಲ್ಪ ನಡಪೆರೆ ಉಂಡು ಇದೊಟ್ಟಿಗೆ ರವೀಂದ್ರ ಶೆಟ್ಟಿನ ಒಂಜಿ ನಡೆದು ಬಂದ ದಾರಿ ಐನ ಒಂಜಿ ವಿಡಿಯೋ ಚಿತ್ರ ಬಿಡುಗಡೆ ಆಪುಂಡು ಕೃತಿ ಬಿಡುಗಡೆ ಆಪುಂಡು ಇದು ಮಾತ ಕಾರ್ಯಕ್ರಮ ಆದ 8 ಗಂಟೆಗೆ ಒಂಜಿ ಔತಣ ಕೂಟ ಒಂಜಿ ವನಸದ ಕಾರ್ಯಕ್ರಮ ನಡಪುಂಡು ನೀತು ಈ ಕಾರ್ಯಕ್ರಮದ ರೂಪುರೇಷೆಗಳು ಇಂಚ ಉಂಡು ನಮ್ಮ ಮುಲ್ಪ ಈ ಸಬ್ಜೆಕ್ಟ್ ನೆಕ್ಕೊಂಜಿ ಅನುಮೋದನೆ ಕೊರಡು ಪಕ್ಕ ನಿಕ್ಲ ಅನಿಸಿಕೆಲ್ಲ ನಿಕ್ಲು ಬಂಡದು
ನಮ್ಮ ಆ ರೀತಿ ಮುಂದುವರಿಯುವಂಜನ ಒಂಜಿ ಕಾರ್ಯಭಾಗವನ್ನು ಮಲ್ಪೋಡು ಪಂಡದು ನಿಕ್ಲು ಮಾತೆಲ್ಲ ನಿಕ್ ಸಹಕಾರ ಕೊಡು ಎಡ್ಡೆ ಕೆಲಸಕ್ಕೆ ಸಹಕಾರ ಕೊಡು ದಯೆಂದು ಬಂಡ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆರು ಮಾತ ಅದು ದೇವಸ್ಥಾನ ಆಡು ಅಂಜನೆ ಶೈಕ್ಷಣಿಕ ಸಂಸ್ಥೆ ಆಡು ಸಮಾಜದ ಮಾತ ಕೆಲಸ ಕಾರ್ಯಗಳು ಆಡ ಐಕ್ ಮಾತಾರು ಧನ ಸಹಾಯ ಮಲ್ತನ ತನು ಮನ ಧನ ಅಂದ ನಮ್ಮ ಇಂಜಿನ ಬನ್ಬಣ ಐನು ಮಾತಾರು ಮಲ್ತಿನಾರು ಅಂಚಾದ ಆರ್ನ ಒಂಜಿ ಕೆಲಸ ಆರು ಪಿದಣ್ಣಂಚಿನ ಕೆಲಸ ಕಾರ್ಯ ಅವು ಐಕ್ ಸಹಕಾರ ಕೊರ್ಪುನಂಚಿನ ಅವು ನಮ್ಮ ಧರ್ಮ ಅದುಪ್ಪನಾಗ ನಮ್ಮ ಮಲ್ಪುನಂಚಿನ ಎಡ್ಡೆ ಕೆಲಸವು ಐದು ಏರ್ಲ ದಾಲ ಪನೀರದಲ್ಲ ಇಜ್ಜಿ ಅಂಚಾದೆ ನಿಕ್ಲು ಮಾತ ಐಕ್ ಸಹಕಾರ ಕೊರಡು ಯಾನಿತ್ತೆ ಪಲ್ಲೆಕನೆ ಮುಳು ಸೇರಿನಂಚಿನ ಮಾತೆಲ್ಲ ಲೆತ್ತುದೊಲಿ ಆಂಡ ಲಿಪ್ಪೆಲೆ ಪೋಂಡ ಭಾರಿ ಸಂಖ್ಯೆ ಲೆಪ್ಪಡವು ಐಕ್ 5-6 ಇಂಜಿನ ಬಾರಿ ಸಿಲೆಕ್ಟೆಡ್ ಜನಕ್ಲೇನು ಮಾತ್ರ ಇಡೆ ಲೈದೇರು ಮತ್ತು ಮಿತ್ತದ ಅಭಿಮಾನಿಗಳು ಮಸ್ತ್ ಜನ ಉಳ್ಳೇರು ಅಕ್ಲೆ ಎಲ್ಲಂಜಿಗೆ ಸೇರುವೇರು ಆಜಿನೋದು 700 ಮುಟ್ಟ ಸೇರಿಯಲ್ಲ ಯಾರು ಅವು ಎಲ್ಲ ಅಲ್ಪ ಸೇರುವೇರು ಅಕ್ಲೆ ಮಾತ ಇನ್ವಿಟೇಷನ್ ಅಕ್ಲೇನು ಮಾತ ಆಮಂತ್ರಿಸೆಲ್ಲ ಉಂಡು ಮಾತೆಲ್ಲ ಸಂತೋಷಡಿಟ್ಟು ಪಾಲ್ಗೊಳ್ಳುದು ರವೀಂದ್ರ ಶೆಟ್ಟಿ ಎಲ್ಲಿಯ ಪ್ರಾಯಡು ಹೆಂಚಿನ ಕೆಲಸ ಕಾರ್ಯವನ್ನು ಮಲ್ತುದೇರ ಐನು ಸಮಾಜಕ್ಕೂ ತೊಯ್ಪವನ ಮಾತ್ರತ್ತೆ ನಮ್ಮ ಮಿತ್ತದ ಯುವ ಜನಾಂಗದಕ್ಲೆ ಐನು ಪಾಲನೆ ಮಲ್ಪನ ಅಂದು ಒಂಜಿ ದಾರಿದೀಪ ಅಂದ್ಕೊಂಡಿದೆ ಬಂಡ ಎಡ್ಡೆ ಕೆಲಸ ಮಲ್ಪಡೇನೆ ಸಮಾಜ ಗುರುತಿಸವನು ಒಂದು ಮಲ್ಪಡೇನೆ ನಮ್ಮ ಜೋಕ್ಲಿಗೆ ತೊಯ್ಪಾದ ಕೊರ್ಪಂಜ ಕೆಲಸವನ್ನು ಮಾತೆಲ್ಲ ಮಲ್ಪಡು ಪಂಡದು ನಿಕ್ಲೆ ಮಾತೆರೆಗಳ ಬಿರೋರ ಸ್ವಾಗತ ಮಲ್ತೊಂದು ಯಾನು ಎನ್ನ ರೆಡ್ಡು ಪಾತ್ರ ಉಂಟವೆ ನಮಸ್ಕಾರ ಆಡ ಆ ವರ್ಷದ ಅವಧಿಡು ಇಂಚಿತ್ತಿನ ಅಭಿನಂದನೆ ಸ್ವೀಕಾರ ಮಲ್ಪಣ ಅರ್ಹತೆಲ್ಲ ನಂಗೆ ಬೋಡು ಆ ಅರ್ಹತೆ ಸಂಪೂರ್ಣವಾದ ನಮ್ಮ ಉಳಿದಟ್ಟು ಮೇರೆಗೆ ಉಂಡು ಅಂಚಾದ ಅವು ಸಾರ್ವಜನಿಕವಾದ ಇಲ್ಲಾಡು ನಮ್ಮ ಒಂಜಿ ವನಸ ಮಲ್ಪನ ಅಥವಾ ಒಂಜಿ ಪೂಜೆ ಮಲ್ಪನ ಪುರಸ್ಕಾರ ಮಲ್ಪನ ಅವು ಬೇತ ವಿಷಯ ಸಾರ್ವಜನಿಕವಾದ ಒಂಜಿ ಅಭಿನಂದನೆನ ಅಥವಾ ಒಂಜಿ ರೀತಿಯ ಕಾರ್ಯಕ್ರಮ ಮಲ್ಪನ ಒಂಜಿ ಅರ್ಥಪೂರ್ಣವಾದ ಒಂಜಿ ವ್ಯಕ್ತಿ ಯಾರು ಅಂಚಾದ ಅವು ಒಂಜಿ ಎಡ್ಡೆ ಆಲೋಚನೆ ಅವು ಮಾತೆಲ್ಲ ನಮ್ಮ ಅವು ಅರೆಗೆ ಐವಾದ ಎಂಕಡೆ ಗೊತ್ತು ಸುದ್ದಿ ಇತ್ತು ಎಂಕಲೇ ಆಲೋಚನೆ ಮಾಡ್ತಂದು ಮೀಟಿಂಗ್ ಮಾಡಬೇಕು ನಾನು ಅವು ಅರೆಗೆ ನೆನಪಿರ್ತೀನಿ 5 ವರ್ಷ ಯಾಪ್ ಹಾಕಿದ್ದೀನಿ ಎಂಕಡೆ ಗೊತ್ತು ಡೇಟ್ ಆಫ್ ಬರ್ತ್ ಎಂಕಡೆ ಕರೀತಿದ್ದೆ ಅಂಚಾದ ಇದ್ದಿರ ಅವು ಅರೆ ಗೊತ್ತಿದ್ದ ಲೆಕ್ಕ ಬಾಕಿದಾಗಲ ಆಲೋಚನೆ ಮಾಡ್ತಾನೆ ವಿಷಯ ಅಂಚಾದ ಆರೊಂದು ಸೂಚನೆ ಕೊರಿ ಏರ್ಬೇಕು ಮಾಸ್ಟರ್ ಕೈತಲೆ ಒಪ್ಪು ನೆಡ್ದವರು ಶಿಕ್ಷಕ ಇಂಚಿನ ಒಂದು ಆವಡು ಆರ್ಲ ಅಭಿಪ್ರಾಯ ಕೊಡ್ದು ಭಾರಿ ಎಡ್ಡೆ ಚಿಂತನೆ ಸುರುಕಾದ ಅವು ಮೆಡಿಕಲ್ ಕ್ಯಾಂಪ್ ಇದೆ ಆ ಆಚರಣೆ ಎಲ್ಲ ಖಾಲಿ ಒಂಜಿ ಒಣಸು ವೈಭವ ಮೆರವಣಿಗೆ ಪುರ ಮನ್ಪಂದೆ ಅವೆಲ್ಲ ಅರ್ಥಪೂರ್ಣವಾದ ಮೆಡಿಕಲ್ ಕ್ಯಾಂಪ್ ಮಲ್ತದೆ ಆ ಮೂಲಕ ಅವರು ಸಾಧಕರಿಗೆ ಸನ್ಮಾನ ಮತ್ತು ಅರೆಗೆ ಅಭಿನಂದನೆ ಮಾಡ್ತು ನಾವು ವಿಷಯ ಈ ಸಮಿತಿಗೆ ಬಿಟ್ಟು ವಾಟಾಯಿ ಕೊಡೋದು ಅದೇ ಅಂಚ ಅವು ಸಾಧಕರಿಗೆ ಸನ್ಮಾನ ವಿವಿಧ ಕ್ಷೇತ್ರ ಸಾಧಕರನ್ನ ಆಯ್ಕೆ ಮಾಡ್ತಿದ್ದೀರಿ ಐದು ಬೊಕ್ಕ ಬೊಕ್ಕೊಂಜಿ ಜೋಕುಲೆಗ್ ಪ್ರತಿಭಾ ಪುರಸ್ಕಾರ ದಿದ್ದೇರು ಅಂಚ ಸಾಂಸ್ಕೃತಿಕವಾದ ಸುರುಟು 1 ಗಂಟೆದ ಕಾರ್ಯಕ್ರಮ ಅವು ನೃತ್ಯನ ಸರ್ ನೃತ್ಯನ ಸಂಗೀತನ ಇಂಚಿನ ಸಂಗೀತ 1 ಗಂಟೆನ 1.5 ಗಂಟೆನ ಅಂದ್ರೆ ಬೊಕ್ಕ ಏನ ಲೆಕ್ಕೊಡು ಸಭಾ ಕಾರ್ಯಕ್ರಮ ಮುಗಿನ ಬೊಕ್ಕಲ್ಲ ಪಂಡ ಒಂಚೂರು ನಮ್ಮ ಮನಸ್ಸು ಮಾತಾಡುತ್ತೆ ನಿರ್ಗಮನ ಅವನ ಮುಟ್ಟಲ್ಲ ಏನೆಲ್ಲ ಒಂಚೂರು ದೀಪನ ಇಡ್ಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಮುಗಿಬಕ್ಕಲ್ಲ ಒಂಜಿ ಕಾರ್ಯಕ್ರಮ 1 ಗಂಟೆದ ಗೋಡಾಪುಣ ಪಂಡದೇ ಗೊತ್ತಿದೆ ಜನಕುಲ ನಿರ್ಗಮನ ಸಭೆ ಅಂದ್ ಸಭಾ ಕಾರ್ಯಕ್ರಮ ಧನ್ಯವಾದರು ತೆರಬಲ್ಲಿ ಒಂಜಿ ಮೇಯ್ನ್ ಯಾನ ಪಣೆ ಎತ್ತಿನ ಒಂಜಿ ವಿಷಯದಾದ ಬಂಡ ಸರಿ ಮೇಯ್ನ್ ಪನ್ನಡು ಬಂಡ ಅವು ಇತ್ತೆ ಏತ್ ಟೈಪ್ದ ಪ್ರೋಗ್ರಾಮೇ ಪಡ್ಬಡ್ಡ ಏತ್ ಮಲ್ಲ VIP ಎಲ್ಲ ಬರಾಡು ಇತ್ತೆ ಪೈನಿಕಲ್ ಪಟ್ಟಿರ ಬರ್ತಾನೆ VIP ಏರ್ಲ ಬರೋದೇ ಕುಲ್ಲು ಬಡ್ ಪೂರಗಳು ಬರಾಡು ಆಂಡ ಅವು 3 ಅವರ್ಸ್ನ 2 ಅವರ್ಸ್ಗೆ ಆ ಸಭಾ ಕಲಾಪನ ಉಂಟಾದ್ರೆ ಸಾಧ್ಯತೆ ಉಂಡು ಅಂತಾನೆ ನವನ ಅಭಿಪ್ರಾಯ ಅವು ಸುದೀರ್ಘ ಪುಣಿಜಿರ 3 ಗಂಟೆ ನಿಗಲು ಸಭಾ ಕಾರ್ಯಕ್ರಮ 3 ಗಂಟೆಗೆ ದಿಯರ್ಡ ಅವು ಏತ್ ಕಾರ್ಯಕ್ರಮ ಇತ್ತಂದ್ರೆ 2 ಗಂಟೆ ಮಾಡ್ತಾರೆ ಆಪು ಕಾರ್ಯಕ್ರಮ ಇದ್ದಾವೆ ಮಾತ್ರೆಗಳನ್ನು ಅವರಿಗೆ ಮುಂದೊಟ್ಟಿಗೂ ಬಲ್ಪಿ ಅಂತ ಮಾತಾಡಿಲ್ಲ ಅದೊಂದು ವ್ಯಾಪಾರ ಅದು ಮೊಬೈಲ್ ಬಳಸಿ ಆ ಕಾರ್ಯಕ್ರಮಗಳ ಅವೇ ಅವಳು ಶೈಕ್ಷಣಿಕ ಅವಳು ಧಾರ್ಮಿಕ ಅವಳು ರಾಜಕೀಯ ಅವಳು ಸಾಂಸ್ಕೃತಿಕ ಅವಳು ಹೋಯ್ತಲ್ಲ ಆದ ಪಾತ್ರ ಉಂಟು ಅಂಚಾದು ಏರು ಬರುವೇರು ಅಂಚಾದು ನಮ್ಮ ಪೊರ್ಲುಡ ಕಾರ್ಯಕ್ರಮ ಮಾಡ್ತಾರೆ ಸೀಮಿತ ಟೈಮ್ ಉಂಟು ಜನಕ್ಕೆ ಗೊತ್ತು ಹಿಂದೋ ಅಂದ್ರೆ ಬರ್ಡನ ಅಂದ್ರೆ ಐನಾತ ಪೊರ್ಲು ಸುರುಡು ರಾಷ್ಟ್ರ ಮುಕ್ತ ಬರೀಲೆಕ್ಕ ಬಾಕಿದ ಸನ್ಮಾನ ಬಾಕಿದ ಕೇಕ್ ಮಾತ್ರ ಶುರು ಕೊಡ್ತು ಲಾಸ್ಟ್ ಗ್ಯಾರಂಟಿ ಸಮಯದ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬಟ್ ಅವು ಆಪುಜಿ ದಯಾ ಪೂಜೆ ಬೇಡ ಆ ನಿಗಮ ಮಂಡಳಿ ಅಧ್ಯಕ್ಷ ಬರಬೇಕು ಇವ್ರ ಕೈಯಿಂದ ನಾನು ಚಾರ್ಜ್ ತೊಗೊಂಡು ನಾನು 2 ಮಾತಾಡ್ತೀನಿ 5 ನಿಮಿಷ 10 ನಿಮಿಷ ವೇಸ್ಟ್ ಆಗ್ತದೆ
ಅಂಚೆ ಅಂತೇಳಿ ನಮ್ಮ 2 ಗಂಟೆ ಪ್ರೋಗ್ರಾಮ್ ಮಾಡ್ಕೊಂಡೆಲ್ಲ ಓಪನ್ 3 ಗಂಟೆನೆ ಅದೇ ಅಂಚೆ ಮಾಡ್ತಾರೆ ಇದೇ ಬಂಡ ಅಭಿನಂದನ ಕಾರ್ಯಕ್ರಮ ನಾವು ನಮ್ಮ ಇದೇ ಟೈಮ್ಗೆ ಮುಟ್ಕರನ್ನು ನಮಗೆ ಆಪಿದೆ ನಮ್ಮ ಓಪನ್ ಇದೆ ದಯವಿಟ್ಟು ಅಭಿನಂದನೆ ಇದೇ ಮಾಡ್ತಾರೆ ಆಪಿದೆ ಕುಂತಲ್ಲ ಬೇಕು ಕುಂತಲ್ಲ ಕೊಂಡಿರ ಈತ ಸಾಧಾರಣ ಫಂಕ್ಷನ್ ಹೋಗ್ತದೆ ಆ ಫಂಕ್ಷನ್ ಕೂತೆ ಪಂಚುರಿಟಿ ಕಷ್ಟ ಅಂಟ ಮಾಲ್ಪುಡ್ ನಮ್ಮ ನಮ್ಮನೆ ಸೆಟ್ ಮಾಡ್ಕೊಡಿ ಪ್ಲಾನ್ ಮಾಡ್ಕೊಂಡು ಮಲ್ಕೊಡಿ ಓಕೆ ಎಲ್ಲ ಅಂಚಿ ಒಂಚೂರು ಅವು ಬೇರೆ ವಿಷಯ ಬಟ್ ಎಡ್ಡೆಡ್ ಏತು ಒಂದು ಐನಾದ್ ಟೈಮ್ ಸೇವಿಂಗ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಬೋದು ಪಕ್ಕ ನಾನು ಕರಿನ ಒಂಜಿ ಇಂದೆಟ್ಟು ಅಡ್ಡಿ ಅಂದರೆ ನಾನು ಸದಣ್ಣನ 8ನೇ ವರ್ಷದ ಅಂದು ಐತ ಸಭೆಗ ಪೂರ್ವಭಾವಿ ಸಭೆಗ್ಲ ಬೇರೆ ಅಡ್ಡಿ ಅಂದರೇನೆಲ್ಲ ತುಂಬೋದಿತ್ತು ಐಟ್ಲ ಬತ್ತಂದು ಜನ ಸೇರಾವನ ಜನ ಕಣಪುನ ಎಂಚ ಇದ ರವೀಂದ್ರಣ್ಣನ ನಮ್ಮ ಅಭಿಮಾನಿ ಬಳಗದ ಮಸ್ಸಿ ಅನ್ನೋಲ್ಲಿ ಆ ಅಭಿಮಾನಿ ಬಳಗದ ಸಂಪರ್ಕ ನಮ್ಮ ಎಂಚ ಅವು ಮುಖ್ಯ ಆ ಸಂಪರ್ಕ ಇತ್ತೆ ನಡೆದವರ ಇತ ನಮ್ಮ ಪನ್ಪ ಮೀಡಿಯೇಟ್ ಪಾಡ್ಗ ಇದು ಪಾಡ್ಗ ಇದು ಪಾಡ್ಗ ಅವೊಂಜಿ ಭಾಗ ಜನಕ್ಲೇನು ಮುಟ್ಟುನಂಚಿನ ಪ್ರಯತ್ನ ರಡ್ಡು ವಿಷಯ ಮುಖ್ಯ ಅದು ಒಂಜಿ ಸಭಾ ಕಾರ್ಯಕ್ರಮದ ಅವಧಿಯನ್ನು ಕಮ್ಮಿ ಮಾಡ್ಕೊಡು ಉಂಟು ಬೊಕ್ಕ ಒಂಜಿ ಅಭಿಮಾನಿಗಳಿಗೆ ಆ ಆಮಂತ್ರಣ ಮುಟ್ಟುಡು ಒಂಜರ ಸಾರದ ಇದನ್ನ 2 ಸಾರದ ಟಾರ್ಗೆಟ್ ದೀನಾಂಡ 50% ಬತ್ತನಾಂಡಲ್ಲ 1 ಸಾರ ನಮ್ಮ ಎನ್ನೋದ ಟಾರ್ಗೆಟ್ ದೀನಾಂಡ 4 ಜನ ನೈಪುರ ಆಲೋಚನೆ ಮಂದದೆ ನಮ್ಮ ಪಕ್ಕ ಮುಂಜಿ ರವೀಂದ್ರಣ್ಣಗೆ ಮನಸ್ಸು ಅಂತನಾಡ ಹಾಲ್ ಜಿಂಜಾವರ ಅದನ್ನ ಜೋಕ್ಲೇನು ಪೂರ ವರ ಜಿಂಜಾಡ ಡಬ್ಬಲ ಸಂಗತಿ ಲಾಪೂಜ ಅವತ್ತು ಅದನ್ನ ಅಭಿಮಾನಿ ಬಳಗದಕ್ಕೆಲ್ಲನೇ ಅವಡು ಲೆಕ್ಕಾಚಾರ ದಾಯನ್ ಬನ್ನಾಡ ಜನ ಕಮ್ಮಿ ಬರಿಯಾರೆ ಮತ್ತೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ 27 ಗ್ರಾಮ 27 ಗ್ರಾಮ ಬೇರ್ನ 5 ಜನ ಅಭಿಮಾನಿನಾಗ್ಲಿ ಇತ್ತ ನಾಡಲ್ಲ ಅವನು ಸಾಧಾರಣ 1 ಸಾರ ಐನು ನಮ್ಮ ಅವಳ ಆಲೋಚನೆ ಉಂಟು ಐನು ನಮ್ಮ ಎತ್ಕೊನ ಅಡೆಮುಟ್ಟ ಎತ್ಕೊನಂಚಿನ ವ್ಯವಸ್ಥೆ ನಮ್ಮ ಮನ್ಕೊಡು ರವೀಂದ್ರನಾಗ ಏನಾಡ್ದಲ್ಲ ನಮ್ಮದೆಲ್ಲ ಹೆಚ್ಚ ಅರೆಗೆ ಅನುಭವ ಉಂಡು ಅಂಚಿನ ಕಾರ್ಯಕ್ರಮ ಮಂತದೇರಿ ಕಾರ್ಯಕ್ರಮಕ್ಕೆ ಪೋತೇರಿ ಐನು ಸುಧಾರಿತ ಕೊಡ್ತೇರಿ ಅಂಚ ಹೇಳಿದವ್ರ ಜನ ಆಪುಣು ಬಂದ್ಬಿಡ ನಮ್ಮ ಇನ್ನೂ ಬರವಲ್ಲ ಹೆಚ್ಚಿನ ಬೇರೆ ರವೀಂದ್ರಣ್ಣನ ಕುದರ್ಮಣ ಇತ್ತದ ಪರಿಸ್ಥಿತಿ ಕಾಲ ಪರಿಸ್ಥಿತಿ ಅಂಚೆ ಉಂಟು ಜನಮಂಡ ಜನಕ್ಕೆ ಕಾಲ ಕೆಲಸ ಇಂಚಿನ ಬಿಸಿ ಇಪ್ಪೇರು ಕಾಲ ಕೆಲಸ ಇಂಚಿನ ಬಿಸಿ ಇಪ್ಪೇರು ಅಕ್ಲೇಲೆ ತೊಂಬರ್ಪುರ ಕೆಲಸ ಅವಡೊಂದು ಬಣ್ಣದ ರವೀಂದ್ರಣ್ಣನ ಎಲ್ಲಂಜಿ 22 ತಾರೀಕದ ಕಾರ್ಯಕ್ರಮ ಹೆಂಚಿನ ನಮ್ಮಡ್ಡ ಆವಡು ಯಾರ ಇರ್ನೊಟ್ಟಿಗೆ ಫುಲ್ಲು ಅಜ್ಜಾಯಿದವರು ದಾನ್ ಬಣ್ಣ ಎನ್ನ ಅಣ್ಣಿ ಎನ್ನನೆ ಕುದರ್ದಾರ ಆರು ಬಂದರೆ ಈ ಬರೋಡೆ ಎಂದು ಹೇಳ್ತದಾರ ಇನ್ನು ನಿಜವಾಗ್ಲೇ ಅರ್ಜೆಂಟ್ ಪೋಯರ್ ಅಂತಂದು ಪಾತ್ರೆಗೆ ಬೈದ ಬಕ್ಕ ರವೀಂದ್ರಣ್ಣೆಲ್ಲ ಪುರನ್ ಫೋನ್ ಬಂತಿರ್ಬೇಕ ಜೊತೆ ಪೂರ ರೂವಾರಿ ರವೀಂದ್ರ ಮಾಸ್ಟರ್ 6 ಇಂಚಿನ ಕೆಲಸ ಇತ್ತನಲ್ಲ ನಮ್ಮ ಇಂಚನಾಡ ಬಣ್ಣನಾಡ 100% ಐಕೆ ಹೃದಯಪೂರ್ವಕವಾದ ಐತ ವ್ಯವಸ್ಥೆ ಬಂದ್ಪೇರು ಹಂಚಾಡಿದವರ ನಮ್ಮ ಪೂರೆಲ್ಲ ಒಂಜಿ ಬಾಯಿಡತ್ತು ಹೃದಯಪೂರ್ವಕವಾದ ಅರ್ನ ಆ ಕಾರ್ಯಕ್ರಮನ ಯಶಸ್ವಿ ಮನ್ಪುಗ ಅಂತ ಬಂಡೋದು ಈರೋಜಿ ಪ್ರೀತಿ ನೀರು ಬೈದಾರೆ ಬಾರಿ ಕೊಲ್ಲುದ 2 ಮಾತಲ್ಲ 2 ವಿಷಯ ಅವು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಾರೆ ಧನ್ಯವಾದಗಳನ್ನು ಕೊರೊಂದು ನನ್ನದೊಂದು ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮನದಾಳದ ಮಾತು ಮತ್ತೆ ವೀಕೆಂಡ್ ರಮೇಶ್ ಮಾತಿರುಂಟ ಅಡ ಮೂಲು ಅಭಿನಂದನಾ ಸಮಿತಿದ ಈ ಎದುರು ಇರ ಮನದಾಳದ ಮಾತು ನಂಬುವಂಥ ನನ್ನ ಗ್ರಾಮದ ಶ್ರೀ ಶಕ್ತಿಗಳನ್ನು ಮನಸ್ಸು ಸ್ಮರಿಸುತ್ತಾ ನಾನು ನಂಬುವಂಥ ಎಲ್ಲ ದೇವದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನನಗೆ ಬಹಳ ಖುಷಿ ತಂದಂಥ ವಿಚಾರ ಯಾವುದು ಅಂತ ಕೇಳಿದರೆ ನೀವೆಲ್ಲರೂ ಕೂಡ ಇವತ್ತು ನನ್ನ ಪ್ರೌಢ ಶಿಕ್ಷಣ ಸಂದರ್ಭದಲ್ಲಿ
ನನಗೆ 8, 9 ಮತ್ತು 10ನೇ ತರಗತಿಯಲ್ಲಿ 3 ವರ್ಷಗಳ ಕಾಲ ಗುರುಗಳಾಗಿ ಬಹಳ ಪ್ರೀತಿಯ ನನ್ನ ಗುರು ರವೀಂದ್ರ ಮಾಸ್ಟ್ರು ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಕ್ಕೆ ನಾನು ಪ್ರಥಮವಾಗಿ ಅವರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತೇನೆ. ಇದರ ಹಿನ್ನೆಲೆ ಏನು ಅಂತ ಹೇಳಿದರೆ, ನಾವೊಂದು ಬಾರಿ ಅಸೇಗೋಲಿನಲ್ಲಿ ನಮ್ಮ ABVP ಅವರ ಒಂದು ಸಂಘಟನೆ ಬೈಠಕಲ್ಲಿ ಕೂತ್ಕೊಂಡಾಗ ನಮಗೆ ಪ್ರಾಯ ಆಗೈತೆ ಆಗೈತೆ ಅಂತ ಕೇಳುವಾಗ ಇಸವಿ ಎಷ್ಟು ಅಂತ ನಾನು 72 ಅಂತ ಹೇಳಿಬಿಟ್ಟೆ. ನನ್ನ ಇಸವಿ 72 ಅಂತ. ಆಗ ರವೀಂದ್ರ ಮಾಸ್ಟರ್ ಹೇಳಿದರು 72 ಆದರೆ 22ಕ್ಕೆ 50 ಆಯಿತು ಅಂತ. ಹಾಗೆ ಅಲ್ಲಿ 3-4 ಜನ ಸೇರಿದವರು ಅದನ್ನು ಹಾಗೆ ಹೀಗೆ ಅಂತೇಳಿ ಮಾತನಾಡಿದಾಗ ಮತ್ತೆ ಒಂದು ರೂಪರೇಷೆಗೆ ಬಂದು ನನ್ನ ಗುರುಗಳಾದಂಥ ರವೀಂದ್ರ ಮಾಸ್ಟರ್ ಅವರು ಆಗಲೇ ಹೇಳಿದರು, ಒಬ್ಬ ಗುರು ನೇತೃತ್ವದಲ್ಲಿ ಶಿಷ್ಯನ ಕಾರ್ಯಕ್ರಮ ಅಂತ. ನಿಜವಾಗಿ ಅದು ಬಹಳ ಖುಷಿ ತಂದಂಥ ವಿಚಾರ. ನಾನು ಯಾವತ್ತೂ ಸಭೆ ಸಮಾರಂಭದಲ್ಲಿ ಹೇಳಲಿಕ್ಕಿದೆ, ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಅಥವಾ ಏನಾದರೂ ಕೆಲಸ ಮಾಡಬೇಕು ಅಂತ ಆದರೆ ಹಿಂದಿನಿಂದ ಒಬ್ಬ ಗುರು ಬೇಕು, ಮುಂದೆ ಒಂದು ಗುರಿ ಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಇಷ್ಟವರೆಗೆ ನಡೆದುಕೊಂಡು ಬಂದವರು. ಇವತ್ತು 50 ವರ್ಷದ ಒಂದು ವರ್ಷಾಚರಣೆಯ ಒಂದು ಸುಸಂದರ್ಭ. ನನಗೂ ಕೂಡ ಬಹಳ ಸಂತೋಷದಾಯಕವಾದಂಥ ಒಂದು ವಿಚಾರ. ಇಷ್ಟು ಜನ ಬಂದು ನೀವೆಲ್ಲರೂ ಕೂಡ ನಾವು ಹೇಳಿದ ತಕ್ಷಣ ರವೀಂದ್ರ ಮಾಸ್ಟರ್ನ ಫೋನ್ನ ಕರೆಗೆ ಬಂದೆಲ್ಲ ನೀವು ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ನಾವು ಯಾವತ್ತೂ ಕೂಡ ಸಾಮಾಜಿಕ ಜೀವನದಲ್ಲಿ ಬೇರೆ ಬೇರೆ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುವವರು. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಇಷ್ಟು ವರ್ಷದ ವೈಯಕ್ತಿಕ ಜೀವನದ ಅನುಭವದಲ್ಲಿ ನಾವೆಲ್ಲರೊಂದಿಗೆ ಎಲ್ಲರೊಟ್ಟಿಗೆ ನಮಗೆಲ್ಲರೂ ಬೇಕು. ನಮ್ಮ ಒಂದು ಉದಾಹರಣೆಗೆ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯಲ್ಲಿ ಇದೆ. ನಾವೊಂದು ಬಾರಿ ನಾಟಕ ಯಾವುದು ಒಂದು ಮಾಡಬೇಕು ಅಂತ ಕ್ಲಬ್ಬಿನಲ್ಲಿ ಆಲೋಚನೆ ಮಾಡಿದಾಗ ನಾನು ಹೇಳಿದ್ದೆ ನಂಗೆ ಮಾತೆರಲಬೋಡು ಅಂತ. ಹಾಗೆ ಅದೇ ನಾಟಕವನ್ನು ನಾವು ಮಾಡಿಸಿದ್ದೇವೆ ದೇರಳಕಟ್ಟೆ ಜಂಕ್ಷನಲ್ಲಿ. ಹಾಗೆ ಇವತ್ತು ಸಮಾಜದಲ್ಲಿ ಇರುವಂಥದ್ದು ಅಷ್ಟೇ. ಏನು ಅಂತ ಹೇಳಿದ್ರೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡು ಹೋದಾಗ ಎಲ್ಲರೂ ಆ ವ್ಯಕ್ತಿಯನ್ನು, ಆ ಸಂಘಟನೆಯನ್ನು, ಆ ಒಂದು ಸಂಸ್ಥೆಯನ್ನು ಸಮಾಜದ ಜನ ಗೌರವಿಸ್ತಾರೆ. ಆ ಒಂದು ದೊಡ್ಡ ಅನುಭವ ನನಗಂತೂ ಖಂಡಿತವಾಗಿಯೂ ಸಮಾಜದಲ್ಲಿ ಸಿಕ್ಕಿದೆ. ಇವತ್ತು 50 ವರ್ಷದ ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ನಾನು ಕಳೆದ 2-3 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯವರ ಸುವರ್ಣ ಮಹೋತ್ಸವ ಮಾಡಬೇಕು ಅಂತ ಬಹಳ ಆಸಕ್ತಿಯಿಂದ ಇದ್ದೆ. ಭಾಳ ಗೌಜಿಯಲ್ಲಿ ಮಾಡಬೇಕು ಅಂತ ನನ್ನ ತಂದೆ ಅದಕ್ಕೆ ಬಹಳ ಇದು ಮಾಡೋರು. ಇವತ್ತು ಈ ಕಾರ್ಯಕ್ರಮ ಕೂಡ ನಿನ್ನೆ ಮಾತಾಡ್ತಿದ್ರು ನನ್ನ ಸೌಮ್ಯ ಮಾತನಾಡುವಾಗ. ಹಾಗೆ ಅವರು ಬೇಡವೇ ಬೇಡ ಅಂತ ಹೇಳಿದ್ರು. ಹಾಗೆ ಅದನ್ನು ಬದಿಗೆ ನಾನು ಸ್ವ ಇಚ್ಛೆಯಲ್ಲಿ ಮಾಡಬೇಕಂತಿತ್ತು, ಬಹಳ ಆಸೆ ಇತ್ತು ನನಗೆ. ಆದರೂ ಕೂಡ ಅದು ನೆರವೇರಲಿಲ್ಲ. ಮದುವೆ 50ನೇ ವರ್ಷದ ಸುವರ್ಣ ಮಹೋತ್ಸವ ಮಾಡಬೇಕಂತ. ಹಾಗೆ ಇವತ್ತು ನನ್ನ ಈ ಒಂದು ಜನ್ಮದಿನವನ್ನು ನೀವೆಲ್ಲರೂ ಕೂಡ, ಎಲ್ಲ ನಮ್ಮ ಆತ್ಮೀಯರು ನೀವೆಲ್ಲರೂ ಕೂಡ, ನಾನು ಯಾವತ್ತೂ ಕೂಡ ಹೇಳಲಿಕ್ಕಿದೆ, ನಾವು ಯಾವುದೇ ಒಂದು ಸಭೆ ಸಮಾರಂಭ ಕಾರ್ಯಕ್ರಮ ಮಾಡುವಾಗ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ನಮ್ಮಲ್ಲಿ ಇರಬೇಕು. ಆವಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡಿ ಬಂದವ. ಇವತ್ತು ನೀವೆಲ್ಲರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಬಂದು ಸೇರಿದ್ದೀರಿ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಸಮಾಜ ಕಾರ್ಯಕ್ರಮ ಮಾಡಬೇಕು ಅಂತ ನನಗೂ ಇದೆ. ಅದಕ್ಕೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲವು ಕೂಡ ಅಷ್ಟೇ ಬೇಕಾಗ್ತದೆ. ಈಗ ಸಂದರ್ಭದಲ್ಲಿ ಅದನ್ನೆಲ್ಲ ಹೊಂದಿಸಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೂ ಕೂಡ ನಾವು ನಮ್ಮ ಇತಿಮಿತಿನಲ್ಲಿ ಖಂಡಿತವಾಗಿಯೂ ಸಮಾಜ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ದೇವರ ದಯದಿಂದ ನಿಮ್ಮೆಲ್ಲರ ಹಿರಿಯರಾದ ಸೀತಾರಾಮ್ ಬಂಗೇರವರಂಥ ಭಾಳಷ್ಟು ಜನರ ಆಶೀರ್ವಾದವು ಕೂಡ ನಮ್ಮ ತಲೆ ಮೇಲಿದೆ. ಆ ಒಂದು ಆಶೀರ್ವಾದನ ಇಟ್ಕೊಂಡು ಕೆಲಸ ಸಮಾಜದಲ್ಲಿ ಮುಂದುವರಿಯುತ್ತಾ ಹೋಗುತ್ತಿರುವ ಸಂದರ್ಭದಲ್ಲಿ ಇವತ್ತು ರಾಜಕೀಯ ಕ್ಷೇತ್ರ, ನನ್ನ ಬಹಳ ಮುಖ್ಯವಾಗಿ ನನ್ನ ತಾಯಿ ಹೆಸರಲ್ಲಿ ನಡೆಯುತ್ತಿರುವಂಥ ವಿದ್ಯಾರತ್ನ ವಿದ್ಯಾಸಂಸ್ಥೆಯಿಂದ ಪ್ರಾರಂಭಗೊಂಡಂಥ ಆವಾಗ 1998ರಲ್ಲಿ 1993ರಲ್ಲಿ ದೇರಳಕಟ್ಟೆಯಲ್ಲಿ ನಾನು ದೇರಳಕಟ್ಟೆಗೆ ಬರುವಾಗ ರವಿಕುಮಾರ್ ಇದ್ದಾರೆ, ನಾನು ಅವರು ನನ್ನ ಅಣ್ಣ ಅಂತ ಹೇಳೋದು ಪ್ರತಿ ಸಭೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ನನಗೆ ದೇರಳಕಟ್ಟೆಯನ್ನು ತೋರಿಸಿದವರು. ಆವಾಗ ನಮ್ಮ ದೇರಳಕಟ್ಟೆಯಲ್ಲಿ ಯಾವುದೇ ರೀತಿಯ ಇವಾಗ ದೇರಳಕಟ್ಟೆ ನೋಡಿದರೆ ಆಶ್ಚರ್ಯ ಆಗ್ತದೆ, ಈ ರೀತಿ ದೇರಳಕಟ್ಟೆ ಉಂಟು. ನಾನು ಆವಾಗ ಫಸ್ಟ್ ಇಯರ್ ಡಿಗ್ರಿ ಏನಿದ್ದೆ, ಸೆಕೆಂಡ್ PUC ಫಸ್ಟ್ ಇಯರ್ ಡಿಗ್ರಿ ಏನಿದೆ. ನನ್ನ ತಾಯಿಯ ಹೆಸರಿನಲ್ಲಿ ರತ್ನ ಟ್ಯೂಟೋರಿಯಲ್ ಕಾಲೇಜನ್ನು ಸ್ಥಾಪನೆ ಮಾಡುವಾಗ ಆವಾಗ ದೇರಳಕಟ್ಟೆಯಲ್ಲಿ ಎಷ್ಟು ಗಲೀಜು ಅಂತ ಹೇಳಿದ್ರು, ಅಷ್ಟು ಇದಿರುವಾಗ ನಾವು ಪ್ರತಿ ಬಾರಿ ಮಹಾತ್ಮ ಗಾಂಧಿ ಜಯಂತಿ ದಿನಾಚರಣೆ ಸಂದರ್ಭದಲ್ಲಿ ನಾವೇ ಸ್ವತಃ ನಿಂತು ಆ ಇಡೀ ನಾವು ಪಂಚಾಯತಿನಿಂದ ಮಸೀದಿಯವರೆಗೆ ನಾವು ಮಾರ್ಗವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ವಿ. ಆವಾಗ ನಾನು ಬೆಲ್ಮ ಪಂಚಾಯತ್ ನಾನು ಅಭಿನಂದನೆ ಮಾಡಿದ್ದೆ. 1993ರಲ್ಲಿ 91ರಲ್ಲಿ ನಾನು ದೇರಳಕಟ್ಟೆಗೆ ಬಂದದ್ದು. 93ರಿಂದ ನಿರಂತರವಾಗಿ ಬಂದಾಗ ನಮ್ಮ ಯೂಸಫ್ ಅವರು ಮತ್ತು ರವೀಂದ್ರನಾಥ್ ಪೂಂಜರು ಪಂಚಾಯತ್ನ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಸಂದರ್ಭದಲ್ಲಿ ನನ್ನ ಪಂಚಾಯತ್ನಲ್ಲಿ ಅಭಿನಂದಿಸಿದ್ದು. ಆ ಸಂದರ್ಭದಲ್ಲಿ
ಆಗ ನಿರಂತರವಾಗಿ ಸಾಮಾಜಿಕವಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡವರು. ಇವತ್ತಿನವರೆಗೂ ಕೂಡ ನಾವು ಆ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ನಾಡಿದ ಕಾರ್ಯಕ್ರಮ ನೀವೆಲ್ಲರೂ ಸೇರಿ ಚೆಂದಾಗಿ ನಿಮ್ಮ ಉಪಸ್ಥಿತಿ ಮುಖ್ಯ, ಮತ್ತು ಯಾವುದೇ ವಿಚಾರದ ಬಗ್ಗೆ ನಾವು ತಲೆಗೊಳಿಸಲಿಕ್ಕಿಲ್ಲ. ದೇವರದಿಂದ ಎಲ್ಲವೂ ಕೂಡ ಅದರಷ್ಟಕ್ಕೆ ಅದು ಆಗಿ ಹೋಗ್ತದೆ. ಖಂಡಿತವಾಗಿ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಮುಂದಿನ ದಿನಗಳಲ್ಲೂ ಕೂಡ ನನಗೆ ಬೇಕು. ಅದನ್ನು ನಾನು ಹಾರೈಸುವಂಥದ್ದು. ಯಾವತ್ತು ಕಾರ್ಯಕ್ರಮ ಆಗ್ತಿದೆ ಹೋಗ್ತೀವಿ. ಇವತ್ತು ನಾವು ರತ್ನೋತ್ಸವ ಅಂತ ನಾನು ಕಾರ್ಯಕ್ರಮ ಶಾಲೆಯಲ್ಲಿ ಮಾಡ್ತೀನಿ, ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವುದು. ಇವತ್ತು ನಮ್ಮ ತುಳುನಾಡಿನ ಆಚಾರ, ವಿಚಾರ, ಸಂಸ್ಕೃತಿ, ಸಂಸ್ಕಾರ, ನಮ್ಮ ದೇಶದ ಸಂಸ್ಕೃತಿಯನ್ನು ತೋರಿಸ್ಪಡಿಸುವಂಥ ಆ ಮೂಲಕ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂಬಂತ ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿಗೆ ನಾವು ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವವರು. ಆ ಒಂದು ಸಮ್ಮೇಳನ ಮಾಡುವಾಗಲೂ ಕೂಡ ಅಷ್ಟೇ, ಯಾರಿಂದಲೂ ಕೂಡ ನಾವು ಯಾವುದೇ ರೀತಿಯ ದೇಣಿಗೆ ಪಡೆಯದೆ ನಮ್ಮ ನೆಲೆಯಲ್ಲಿ ನಮ್ಮ ಈ ಆರ್ಥಿಕದ ವ್ಯವಸ್ಥೆ ಏನಿದೆ ಅದರ ಇತಿಮಿತಿಯಲ್ಲಿ ನಾವು ಮಾಡುವವರು. ಈ ವಿದ್ಯಾಸಂಸ್ಥೆಯು ಕೂಡ ಹಾಗೆ, ಯಾರಿಂದಲೂ ಕೂಡ ಇವತ್ತು ಬೇರೆ ಬೇರೆ ವಿದ್ಯಾಸಂಸ್ಥೆಗಳನ್ನ ಮಾಡುವಾಗ ದೇಣಿಗೆ ಸಂಗ್ರಹಿಸುವುದು ಮತ್ತೊಂದೆಲ್ಲ ಮಾಡುವವರು ಇದ್ದಾರೆ, ಅದು ಮಾಡ್ತಾರೆ, ಅದು ಅವರವರಿಗೆ ಬಿಟ್ಟ ವಿಚಾರ. ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇಷ್ಟವರೆಗೆ ದೇವರ ದಯದಿಂದ ಆ ರೀತಿಯಾದಂಥ ಕೆಲಸ ಆಗಲಿಲ್ಲ. ನಮ್ಮ ಸಂಸ್ಥೆಗೆ ಯಾರು ಬಂದರೂ ಕೂಡ ನಾವು ಬರಿಗೈಯಲ್ಲಿ ಕಲಿಸಿದವರು ಕೂಡ ಅಲ್ಲ, ಕಷ್ಟವನ್ನು ನಷ್ಟವೇನಾದರೂ ನಾವು ನಮ್ಮಿಂದಾದ ಸಹಾಯ ಸಹಕಾರವನ್ನು ಕೊಟ್ಟವರು. ಮುಂದಿನ ದಿನಗಳಲ್ಲೂ ಕೂಡ ಆ ಒಂದು ಸರ್ವಶಕ್ತಿಯನ್ನು ಭಗವಂತನು ನಮಗೆ ಕೊಡಲಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಇರಲಿ. ಒಟ್ಟಿನಲ್ಲಿ ಬರತಕ್ಕಂಥ ನಾವು 22 ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮ ಏನಿದೆ, ಬೆಳಿಗ್ಗೆ ನಮ್ಮ ಶಾಲೆಯಲ್ಲಿ ಅಂತ ನಾನು ಆಲೋಚನೆ ಮಾಡಿದ್ದೆ. ಈಗ ಪುರುಷೋತ್ತಮ ಮಂಚನ್ ಎಲ್ಲೋದ್ರು, ಪುರುಷೋತ್ತಮ ಮಂಚನ್ ಅವರು ಏನು ಹೇಳಿದರು, ಅದು ಇವ್ರನ್ನ ಊರುಡು ಮಂತ್ರಧಾರೆ ಅಂತ. ಈಗ ಅದರ ಬಗ್ಗೆ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಅಂತೂ ಆರೋಗ್ಯ ಶಿಬಿರ ಇದೆ, ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಆಮೇಲೆ ಅದರಲ್ಲಿ ಎಲ್ಲ ಬೇರೆ ಬೇರೆ ಚಿಕಿತ್ಸಾ ವಿಭಾಗಗಳು, ಆರೋಗ್ಯ ತಪಾಸಣೆಗಳನ್ನೆಲ್ಲ ಆಗ ಓದಿ ಹೇಳಿದರು. ಅದರ ಜೊತೆಗೆ ನಮ್ಮ ಪ್ರಧಾನಮಂತ್ರಿ ಜನ್ಧನ್ ಖಾತೆ ಮಾಡುವಂಥದ್ದು, ನಮ್ಮ ಆಧಾರ್ ಕಾರ್ಡ್ ಹೋಗಿದೆ, ಈಗ ಆಭಾ ಬಂದಿದೆ, ಆರೋಗ್ಯ ಭಾಗ್ಯ ಅಂತ ಬಂದಿದೆ, ಅದನ್ನು ಮಾಡುವಂಥದ್ದು, ಅದಕ್ಕೆ ಬ್ಯಾಂಕ್ ಆಧಾರ್ ಲಿಂಕ್ ಮಾಡುವಂಥದ್ದು, ಮುಂತಾದೆಲ್ಲ ಕೆಲಸ ಕಾರ್ಯಗಳನ್ನು ಅಷ್ಟು ಹೊತ್ತಿಗೆ ನಾವು ಬಂದವರಿಗೆ ಉಚಿತವಾಗಿ ಮಾಡಿಕೊಡಲಿಕ್ಕಿದೆ. ಅದರ ಜೊತೆಗೆ ಒಂದು 50 ಗಿಡಗಳನ್ನು ನೆಡಬೇಕು ಅಂತ ಜಾಗ 3 ಕಡೆ ನಾನು ಜಾಗ ನೋಡಿದ್ದೀನಿ. ಆ ಕೆಲಸವೂ ಕೂಡ 21ನೇ ತಾರೀಕಿಗೆ ಅದು ಆಗ್ತದೆ. ಮತ್ತು ಆ ಬಳಿಕ ರವೀಂದ್ರ ಮಾಸ್ಟರ್ ಎಲ್ಲ ಹೇಳಿದ್ದು, ಇದು ಎಲ್ಲ ರವೀಂದ್ರ ಮಾಸ್ಟರ್ನ ಕೆಲಸ. ಯಾಕೆ ಅಂತಂದರೆ ಎಲ್ಲ ಅದನ್ನು ರೂಪುರೇಷೆ ಮಾಡಿದ್ದು ಅವರು. ಇವತ್ತು ನಿಮಗೆಲ್ಲರಿಗೂ ಕೂಡ ದೂರವಾಣಿ ಮೂಲಕ ಮಾಡಿದೆ. ಕೊನೆಗಳಿಗೆಯಲ್ಲಿ ಈಗ ನಾನೊಂದು 7 ಜನರಿಗೆ ಫೋನ್ ಮಾಡಿದ್ದೆ, ಅದಕ್ಕೆ ಕಾರಣ ನನ್ನ ಮಗ ಅಮೋಘ್. ಹಾಗೆ ಆದ್ದರಿಂದ ಒಟ್ಟಿನಲ್ಲಿ ನಾಡಿದ್ದು ಬರುವಂಥ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ನೀವೆಲ್ಲರೂ ಕೂಡ ನಿಮ್ಮ ಇಡೀ ಫ್ಯಾಮಿಲಿ ಸಮೇತ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮ ನಿಮ್ಮೆಲ್ಲರ ಕಾರ್ಯಕ್ರಮ ಅಂತ ಎನಿಸಿಕೊಂಡು ಕಾರ್ಯಕ್ರಮ ಚೆಂದ ಕಾಣಿಸಿಕೊಡಬೇಕು ಅಂತೇಳಿ ನಿಮ್ಮೆಲ್ಲರಿಂದ ವಿನಯಪೂರ್ವಕವಾಗಿ ವಿನಮ್ರವನ್ನು நடப்பின 22 ತಾರೀಕು ನಮ್ಮ ಹೆಚ್ಚಿನ ಬಂದ್ಪೇರಿ ಜನ್ಮ ದಿನಾಚರಣೆ, ಇನ್ನು ಹುಟ್ಟುಹಬ್ಬ 5ನೇ ವರ್ಷದ ಕಾರ್ಯಕ್ರಮ. ಭಾರಿ ಖುಷಿ ಆಗ್ಬೋದು. ದಯ ಬಂದಾಗ ಏನು ತುಯಿನೇ ದೇರ್ಲಾಟೆಡ್ ಸ್ಕೂಲ್ ಸ್ಟಾರ್ಟ್ ಮಾಡ್ಕೊಂಡಾಗ ಅಂಡ್ 5 ಬೊಕ್ಕ ಈ ಲೆವೆಲ್ಗೆ ಬರ್ತದೆ ಮುಟ್ಟದೆ ಬಂದಾಗ ಅವು ಭಾರಿ ಒಂದು ಮೆಚ್ಚುನ ಕೆಲಸ. ದಯ ಬಂಡ ಎಡ್ಡ ಕರ್ಮಜೀವಿ ಬಂದ್ಪೇರಿ, ಕರ್ಮ ಕಷ್ಟ ಬರಂದು ಓಲದಲ್ಲ ಮಿತ್ತು ಬಾರ ಆಪುಜಿ ಕುಲ್ದಿನಡೆಗೆ ಏರ್ಲಕ್ಕೆ ಒಂದೊಂದು ಕೊರ್ಪುಜಿ ದೇವರ ದಯಟು ಇನ್ನು ರಾಜ್ಯಕ್ಕೆ ಇಟ್ಲ ಎಂಕಲ್ಲ ಸಮಾಜದ ನೆಟ್ಟಲ್ಲ ಬೋಡ್ತನಾತ್ ಸುಧಾರ ಪಡೆಯಿನಾರು ದೇವರ ಈ ಲೆವೆಲ್ಗೆ ಕೊನದು ಉಂಟಾದೆ ಅಂಡ ಇನ್ನು ಯಾರನ್ನ ಬರ್ತ್ಡೇ ಮಲ್ಪನ ಬಾರಿ ಮಲ್ಲ ವಿಷಯ ಇರ್ತದೆ. ಬರ್ತ್ಡೇ ಒಟ್ಟಿಗೆ ಅದು ಇತರ ಚಟುವಟಿಕೆಗೆಲ್ಲ ಅದು ಒಂದು ಮಲ್ತ ಒಂದಲ್ಲ ಪಂಡ ಎನ್ನ ಪುದಾರಡೆ ಬಾಕಿ ದಿನಗಳಿಗೆಲ್ಲ ಅದೆಲ್ಲ ಸಹಾಯ ಹೊಡೆದಿಟ್ಟು ಅವು ಎಡ್ಡ ಕೆಲಸ ನಿಜವಾದ ಎಲ್ಲಂಜಿ ಪಾತ್ರೆ ಎಲ್ಲಂಜಿ ಪಾತ್ರೆ ಎಮ್ಮೆಗಳು ಬಿಡ್ಪುಜೀರಿ ಅಂಚಾದ ಈಗ ಭಾರಿ ಬೇಜಾರಂడి ಅಂಚಾದ ಐನು ಮೂಲೆ ಕತ್ತಿದೆ ಅನ್ಬೋದು ಬರದೆ ತೊಂದರೆ ಅಂಚಾದ ಅಂಚಾದ ಬೇತದಾಲಜಿ ಏನು ಪನ್ಪುಣಿ ಇತ್ತೆ ನಮ್ಮ ಮಾತೆಲ್ಲ ಒಟ್ಟಿಗೆ ಸೇರಿದ ಇನಿ ರವೀಂದ್ರ ಶೆಟ್ಟಿ ಸೇರಿದ ಲೆತ್ತದತ್ತ ಆತನಿ ఆయన ಗುರುಕುಲು ಲೆತ್ತದ ಮಾತೆಲ್ಲ ఆయన ಅಭಿಮಾನಿನಗಳು ಅರ್ನ ಮತ್ತು ಒಟ್ಟಿಗೆ ಸೇರಿದ ಈ ಕೆಲಸಕ್ಕೂ ಕೈಪಾಡ್ದ ನಮ್ಮ ಪೂರ್ಣ ಸಹಕಾರೋಡು ನಮ್ಮ ಎಂಜಿನ ಗ್ರೂಪ್ ಮತ್ತು ಮಲ್ತದ ನಮ್ಮ ಉಲಾಯಿಡು ಐನು ನಮ್ಮ ಎಡ್ಡ ರೀತಿಡು ಎಡ್ಡ ಜನಕುಲನ ಬಾಯಿಡು ಎಡ್ಡ ಪಾತ್ರ ಬರ್ಪಿಲ್ಲಕ ಈ ಕೆಲಸವನ್ನು ಮಲ್ತು ತೋಜೋಡು ಇದು ನಮ್ಮ ಧರ್ಮ ಅಂಚಾದ ರವೀಂದ್ರ ಶೆಟ್ಟಿ ಇನ್ನು 5ನೇ ವರ್ಷ ಮಲ್ತೊಂದುಲ್ಲೇರು ನಾನು ನೆಕ್ಸ್ಟ್ 75 ಆಯಿ ಬೊಕ್ಕ ಬಿರ 100 ಅಂಚಾದ್ರೆ ಮತ್ತೆ ಎಲ್ಲ ಆಯ್ತಾ ಬೆರಿಗೆ ಉಪ್ಪೊಂದು ಬಣ್ಣದಕ್ಕೆ ಏನೊಂದು ಏನಾದ್ರೆ ಪಾತ್ರ ಅಂತ ರಾಜಕೀಯ ದುರೀನೆಲ್ಲ ಅಂದು ಅಂಚನೆ ನಮ್ಮ ಈ ಒಂದು ಸಮಾಜದ ಒಂದು ಸಂಪನ್ಮೂಲ ವ್ಯಕ್ತಿ ಅದು ಗುಲೇನಂಚಿನ ವ್ಯಕ್ತಿ ಚಂದ್ರಾಸ್ ರೆಡ್ಡಿ ಅಂತ ಬಾರಿ ಪೊಂಡು ರಡ್ಡು ಪಾತ್ರ ರೆಗ್ಲ ತುಂಬ ಹೃದಯದ ಧನ್ಯವಾದಗಳು. ನನ್ನ ಕಡೆಯ ಕಾದು
ಧನ್ಯವಾದವನ್ನು ಕೊಪ್ಪಿನಂಚಿನ ಕಾರ್ಯಕ್ರಮ ಅವು ನಮ್ಮ ಈ ಒಂಜಿ ಸಮಿತಿದ ಸದಸ್ಯರ ಏನಂಚಿನ ಆನಂದನೆ ಕೊರೊಂದುಲ್ಲೆ ಪೌರ್ಣ ಮಹೋತ್ಸವನ ಬರ್ಪಣ 22ನೇ ತಾರೀಕಿನಲ್ಲಿ ಆಯೋಜನೆ ಮಾಡುವಂಥ ಕೆಲಸ ನಾವು ಮಾತೆಲ್ಲ ನಮ್ಮ ಪೂರ್ಣ ಮನಸ್ಸಡಿ ಕಾರ್ಯಕ್ರಮ ಜೋಡಿಸುವಂತ ರವೀಂದ್ರ ಮಾಸ್ಟರ್ ಪಂಡಲೆಕ್ಕನೆ ಆ ಕಾರ್ಯಕ್ರಮ ಎಟ್ಟೆ ಹೊರಲೂಡು ಮಲ್ಪಗ ಬಂದ ನಮ್ಮ ಒಂದು ಅಪೇಕ್ಷೆ ಈ ಕಾರ್ಯಕ್ರಮದ ವೇದಿಕೆಡು ಇರುವೇರು ನಿತ್ಯ ಬಾಣಗು ರಡ್ಡು ಚಂದ್ರ ಇತ್ತಂದಾನೆ ಇರುವೇರು ಚಂದ್ರನ ಇತ್ತೇರಿ ಮತ್ತೆ ರವಿ ತೂಣಾಗ 4-5 ಇತ್ತೇರಿ ಇತ್ತವ್ರಿಗೆ ಪೋಯರು ರವೀಂದ್ರ ಶೆಟ್ರು ಉಳ್ಳೇರು ರವೀಂದ್ರ ಮಾಸ್ಟರ್ ಉಳ್ಳೇರು ರವಿ ಸೋರು ಉಳ್ಳೇರು ಮುಪ್ಪಂಜೆ ಕಡಿಯರ ರವಿ ಇತ್ತಿರತ್ತೆ ರವೀಂದ್ರ ರೈಕುಲ್ ಉಳ್ಳೇರು 4 ಜನ ಯಾವೇ ಲೆಕ್ಕ ಮಾಡಿ 4 ಜನ ಉಳ್ಳೇರು ಮಾತ ಉಳ್ಳೇರು ಬಾರಿ ಕೊರ್ಲುಡು ಒಂಜಿ ರವಿನ ಕಾರ್ಯಕ್ರಮಗೂ ಮೂಜಿ ರಡ್ಡು ಚಂದ್ರೆಲ್ಲ ರಡ್ಡು ಮೂಜಿ ಬರಿನ ರವಿನಕ್ಕೆಲ್ಲ ಸಹಾಯ ಕೊಡ್ತೇವೆ ಮಾತೆರೆಗೆಲ್ಲ ಸೊಲ್ಮೆ ಸಂದ ಆಯ್ತಾ ಮಾಡ್ಬೋದು ಅಂಚನೆ ಮತ್ತೆ ಯಾರು ಪೇಡಿ ಶೆಟ್ರು ಪಂಡೇರು ಎಂಕಲ ಆಧಾರ್ ಕಾರ್ಡ್ ಏನಾಡು ಉಂಟು ಮಾಸ್ಟ್ರೆ ಬರ್ಬೇಡ 6ನ ಕಾರ್ಯಕ್ರಮ ಎಲ್ಲ ಬರ್ಪನ ವರ್ಷೋಡು 6ನ ಬಂಜಿ 70 ವರ್ಷ ನಾ ಮಂಜೆ ಈಗ ಪುದರ್ಲ ದೀತುಂಡು ಚಂದ್ರಾಮೃತ ಬಂಡ ಐಕ್ಯ ನೇರ ಮಲ್ಲ ಸಂಖ್ಯೆ ನಮ್ಮ ಸೇರಿರು ಐಕ್ಯಲ ಒಂಜಿ ಪೂರ್ವ ತಯಾರಿ ಸಭೆ ಅಂದು ಐಕ್ಯಲ ಆ ಕಾರ್ಯಕ್ರಮ ಮಲ್ಪಡ ಸರಿಪಣ ಆರೆಗೆ ಚಂದ್ರಾಮೃತ ವರ್ತಿ ವರ್ಷ ಮಲ್ಪಡ ಅಂಚಿನ ಚಂದ್ರ ಸೆಟ್ ಅಂತ ಹೇಳಿ ಸುವರ್ತ ವಂದನೇನ ನಮ್ಮ ಕಾರ್ಯಕ್ರಮ ಎಂಚ ಮಲ್ಪಡು ರವೀಂದ್ರ ಶೆಟ್ರಿನ ಎಂಚ ಸ್ವಾಗತ ಮಲ್ಪಡು ಒಂದು 6ನ ಉಪಸ್ಥಿತಿ ನಮ್ಮ ಚರ್ಚೆ ಮಲ್ಪೆರೆ ಇಚ್ಚಿ ನಮನೆ ಪ್ರಮುಖರು 4 ಚರ್ಚೆ ಮಲ್ಪಣೆ ಆ ರೀತಿ ಐನ್ಲ ಒಂಜಿ ಎಡ್ಡೆ ರೀತಿ ಮಲ್ಪುಗ ಪಂಡೊಂದು ಸೀತಾರಾಮೇರು ಸೀತಾಲಕ್ಷ್ಮಿ ಅಕ್ಕ ಇತ್ತೇರು ಪೋಯರಿತ್ತೆ ಅಂಜನೆ ಒರಿ ಅಲ್ಪ ನಾರಾಯಣ ದೇವರು ಉಳ್ಳೇರು ಬಕ್ಕಾರೆ ಗೋಪಾಲಕೃಷ್ಣ ಎಲ್ಲ ಉಳ್ಳೇರು ಮಾತ ಮೊಹಮ್ಮದ್ ಅಬ್ದುಲ್ ಅಮೀರ್ ಸರ್ ಉಳ್ಳೇರು ಅಂಜನೆ ಮಾತೆಯರು ಉಳ್ಳೇರು ನಮ್ಮೊಟ್ಟಿಗೆ ಉಳ್ಳೇರು ಮಾತ ಒಂಜಿ ಸರ್ವಧರ್ಮದಕ್ಕೆಲ್ಲ ಸೇರ್ದ ಎಲ್ಲಂಜಿಲ್ಲ ಸರ್ವಧರ್ಮದ ಅಗಲು ಸೇರಿದ ಮಲ್ಪಣಂಚಿನ ಕಾರ್ಯಕ್ರಮ ಯಶಸ್ವಿ ಆಡ ಬಂದು ನಿಖಿಲ ಮಾತ ಸಹಕಾರ ಕೇಳೊಂದು ಮೂಲು ಸೇರಿದ ನಂಚಿನ ಮಾತೆರೆಲ್ಲ ಒಂದೇ ಪಾತ್ರೆಡು ಧನ್ಯವಾದ ಕೊರತು